ಶ್ರೀ ದುರ್ಗಾಂಬಿಕೆಯ ಬಲಗೊಂಡು ಭಕ್ತಿಯೋ ಭಕ್ತಿಯೋಳ್ ಅಂಬಿಕಾ ಸುತ ವಿಘ್ನರಾಜನ ಪಿರಿದು ಸಂಸ್ತುತಿಸಿ ಅಂಬುನಿಧಿಯಾತ್ಮಜಗೆ ಕೈ ಮುಗಿದು ಅಂಬುಜಾಸನ ವಾಣಿಯರ ಪಾದಾಂಬುಜಗೆ ಪೊಡಮಡುದ ಬಳಿಬನಿ ಕಥಾಮೃತವ ಜಟಕಲಾಪ ಗೌರಿ ನಿರಂತರ ವಿಭೂಷಿತ ವಾಮ ಭಾಗ ನಾರಾಯಣ ಪ್ರಿಯ ಅನಾಗಮನಾಪಹಾರ ವಾರಾಣಸಿ ಪುರಪತೆ भजे विश्वनाथ भजे विश्वनाथ भजे विश्वनाथ ओम नमः शिवाय शिवाय
ಶಿವಾಯ ಓಂ ನಮಃ ಶಿವಾಯ ಓಂ ನಮಃ ಶಿವಾಯ ನಮಃ ಶಿವಾಯ ಜಯ ರುದ್ರಾಯ ನೀಲಕಂಠಾಯ ಸಂಭವೇ पार्थेशाय सर्वाय पार्वतीशाय नमो नमः ॐ नमः शिवाय नमः शिवाय नमः शिवाय सर्वसुगन्धसुलेपितलिङ्गं बुद्धिविवर्धनकारणलिङ्गम् सर्वसुगन्धसुलेपितलिङ्गं बुद्धिविवर्धनकारणलिङ्गम् सिद्धसुरासुरवन्दितलिङ्गम् सिद्धसुरासुरबाधितलिङ्ग तत्प्रणमामि सदा शिवलिङ्ग सर्वसुगादसुलेपितलिङ्ग बुद्धिविवर्धनकारणलिङ्ग सिद्धसुरासुरबाधितलिङ्ग तत्प्रणमामि सदा शिवलिङ्ग चंदन कुंकुम लेपित लिंगम चंदन कुंकुम लेपित लिंगम पंकजहार सुशोभित लिंगम पंकजहार सुशोभित लिंगम संचित पाप विनाशक लिंगम साधित पाप विनाशक लिंगम तत्प्रणमामि सदा शिवलिंगम ओम नमः शिवाय सर्वसुगन्धसुलेपितलिङ्गं बुद्धिविवर्धनकारणलिङ्गम् सर्वसुगन्धसुलेपितलिङ्गं बुद्धिविवर्धनकारणलिङ्गं सिद्धसुरावर्तितलिङ्गं तत्प्रणमामि सदा शिवलिङ्गम् चन्द्रकुंकुमलेपितलिङ्गं पंकजहारशोभितलिङ्गं संचितपापविनाशकलिङ्गं तत्प्रणमामि सदा शिवलिङ्गम् ॐ नमः शिवाय ॐ नमः शिवाय
ದೇವಕಿ ಪರಿಪಾಲಿಸಮ್ಮ ಪರಿಪಾಲಿಸು. ಪಾರ್ವತಿ, ಕಾಂತ, ನಾವಿರುವಂತಹ ಈ ರಜತಾದ್ರಿಯನ್ನು ಹಾ, ಬೆಳ್ಳಿಯ ಬೆಟ್ಟವೆಂಬುದಾಗಿ ಕರೆಯಲ್ಪಡುತ್ತಾ ಇದ್ದೆ. ಸತ್ಯ. ಹಾಗೆಂದ ಮಾತ್ರಕ್ಕೆ ಹಾ. ಇದು ಬೆಳ್ಳಿಯಿಂದ ನಿರ್ಮಿತವಾದಂತಹ ಬೆಟ್ಟವೆಂಬುದಾಗಿ ಅರ್ಥವಲ್ಲ. ಅಲ್ಲ. ಸದಾ ಕಾಲ ಹಿಮಚ್ಛಾದಿತವಾಗಿದ್ದು ಹಾ. 4 ದಿಕ್ಕುಗಳಿಂದಲೂ ಇದನ್ನು ವೀಕ್ಷಿಸಿದಾಗ ಧರ್ಮಭೂಮಿಯಲ್ಲಿ ಈ ಹಿಂದೆ ಅದೆಷ್ಟೋ ಬಾರಿ ಧರ್ಮವನ್ನು ಉಳಿಸುವುದಕ್ಕಾಗಿ ಹಾ. ವೇಷವನ್ನು ಮರೆಮಾಚಿ ಹೋದವರು ನಾವಿರುವರಿದ್ದೇವೆ. ಸತ್ಯ. ಹಾಗಾದರೆ ನಿನ್ನ ಉದ್ದೇಶವೂ ಒಳ್ಳೆದೇ ಉಂಟು. ತಡ ಮಾಡುವುದು ಸರಿಯಲ್ಲ. ಹಾ. ಆದಷ್ಟು ಬೇಗನೆ ಭೂಲೋಕಕ್ಕೆ ತೆರಳೋಣ. ಸ್ವಾಮಿ, ಏನು? ಅದೆಷ್ಟೋ ಸಮಯದಿಂದ ನಾವು ಧರ್ಮ ರಕ್ಷಣೆ ಮಾಡುವುದಕ್ಕಾಗಿ ನಾವಿರುವರು ಹೋದವರಿದ್ದೇವೆ. ಸತ್ಯ. ಆದರೆ ಹಾ. ಇಂದಿನ ಕಾಲದಲ್ಲಿ ಹಾಗಲ್ಲ ಸ್ವಾಮಿ. ಹಾಗಲ್ವಾ? ಹಾ, ಧರ್ಮ ರಕ್ಷಣೆ ಮಾಡುವುದಕ್ಕಾಗಿ ನಾನು ಓರ್ವಳೆ ಹೋಗಬೇಕೆಂಬುದಾಗಿ ದೃಢ ಸಂಕಲ್ಪವನ್ನು ಮಾಡಿದವಳಾಗಿದ್ದೇನೆ. ಪಾರ್ವತಿ, ಹಾ. ಧರ್ಮವನ್ನು ಉಳಿಸಿಕೊಂಡು ಬರುತ್ತೇನೆ ಎಂಬುದಾಗಿ ಹೇಳಿದವಳಿದ್ದೀಯೆ. ನಿಜ. ತಡ ಮಾಡಬೇಡ. ಆದಷ್ಟು ಬೇಗನೆ ಭೂಲೋಕಕ್ಕೆ ತೆರಳು ನೀನು. ಸ್ವಾಮಿ, ಹಾ? ಈಗಲೇ ಹೋಗಲಿಕ್ಕಾಗುವುದಿಲ್ಲ. ಈಗ್ಲೂ ಅಲ್ವಾ? ಸಮಯ ಸಂದರ್ಭ ಎನ್ನುವುದು ಬೇಕಾಗಿದೆ. ಓಹೋ. ಅದಕ್ಕಾಗಿ ಹಾ. ಕಾಲದ ನಿರೀಕ್ಷೆಯಲ್ಲಿ ಇರುತ್ತೇನಂತೆ. ಪಾರ್ವತಿ, ಕರ್ಮಭೂಮಿಯಲ್ಲಿ ಧರ್ಮವನ್ನು ಉಳಿಸಿಕೊಂಡು ಬರುತ್ತೇನೆ ಎಂದು ಹೇಳಿದ್ದೀಯ. ಹಾ. ಧರ್ಮದ ಪ್ರತಿಪಾದಕನು ನಾನು. ನನ್ನ ಮಡದಿಯಾಗಿದ್ದುಕೊಂಡು ನೀನು ಧರ್ಮವನ್ನು ರಕ್ಷಿಸುತ್ತೇನೆ ಎಂಬುದಾಗಿ ಹೇಳಿದಾಗ ಹಾ. ಮನಸ್ಸಿನಲ್ಲಿ ನನಗೇನೋ ಸಂತೋಷವಾದದ್ದೇನೋ ಹೌದು. ಹೌದೇ? ಪಾರ್ವತಿ, ಹಾ. ಒಂದೊಮ್ಮೆಗೆ ನಿನಗೆ ನಾನು ಸಮ್ಮತಿಯನ್ನು ಕೊಟ್ಟವನಿದ್ದೇನೆ. ಮಗದೊಮ್ಮೆ ಸಮ್ಮತಿಗಾಗಿ ನನ್ನ ಬಳಿಗೆ ಬರುವಂತ ಅಗತ್ಯವಿಲ್ಲ. ಸರಿ. ಯಾವ ರೀತಿಯಲ್ಲಿ ಭೂಲೋಕದಲ್ಲಿ ಧರ್ಮವನ್ನು ಉಳಿಸಿಕೊಂಡು ಬರುತ್ತೀಯೇ, ಯಾವ ರೂಪದಲ್ಲಿ ಉಳಿಸಿಕೊಂಡೇ ಬರುತ್ತೀಯೇ ಎಂಬುದಾಗಿ ಕೈಲಾಸಗಿರಿಯಲ್ಲಿ ನೋಡಿಕೊಂಡು ಬರುತ್ತೇನೆ. ನಿಶ್ಚಿತವಾಗಿರು ನೀನು. ಶುಭವಾಗಲಿ. ಜಾತಸ್ಯ ಮರಣಂ ಧ್ರುವಂ. ಈ ಪಾತ್ರದ ತಾತ್ಪರ್ಯದಾದ ಭೂಮಿಡು ಪುಟ್ಟಿನಂಚಿನ ಏಳೇವರಿ ವ್ಯಕ್ತಿಯಿಂದ ಅಂಡಲ ಒಂಜತ್ತು ಒಂಜಿ ದಿನ ಆಯಗ ಮರಣ ಬರ್ಪು ನಾವು ಖಂಡಿತವಾದ್ಲ ಬರ್ಪುಣಿಗೆ ಅಂಚಂದು ಮರಣ ಬರ್ಪುಣು ಬರ್ಪುಣಂಚಿನ ಒಂಜೇ ಒಂಜಿ ಕಾರಣಗೂ ಬೋಡಾದು ಅವೇತೋ ಜನ್ಮದ ಪುಣ್ಯದ ಫಲವಾದ ದಿಕ್ಕಿನಂಚಿನ ಈ ಮಾನವ ಜನ್ಮನು ವ್ಯರ್ಥ ಮಲ್ಪುನವು ಸರಿಯತ್ತು ಸಾಧನೆ ಕೀರ್ತಿದ ಮುಖಾಂತರವಾದ ಸಾರ್ಥಕ ಮಲ್ಪುಡಾಯಿ ನಾವು ನರಮಾನ್ಯಾಯನಾಯನ ಧರ್ಮಲ ಅಂದು ಕರ್ಮಲ ಅಂದು ನೀರಿದ ಮಿತ್ತುಪ್ಪುನಂಚಿನ ಗುಳ್ಳೆದ ಲಕಂತಿನ 4 ದಿನದ ಈ ಬಾಳುವೆನ ಸಾಗಿಸಬಡು ಅಂಡ ಅತ್ತನ ಈ ಜೀವನಡುದಾದಂಡಲ ಸಾಧನೆನ ಮಲ್ಪಡು ಬಂದಾಂಡ ಜೀವನ ಪೂರ್ತಿ ಬದುಕುದುಪಡಂಚಿನ ಅವಶ್ಯಕತೆ ಉಪ್ಪುನತ್ತೆ ಸ್ವಾಮಿ ಬದುಕೊಡು ಬಂದಾಂಡ ಬಂಜಿಗಿದಾದಂಡಲ ತಿನ್ನೋಡಾಪುಡು ತಿನ್ನೋಡು ಅಂದಾಂಡ ಬೆನೋಡಾಪುಡು ಈ ಉದ್ದೇಶನದಿ ಒಂದೇ ನಮ್ಮ ಹಿರಿಯಕಲು ನಿರುದ್ಯೋಗ ಪನ್ಪುನವು ದುಂಬಗೆ ಸಮಸ್ಯೆ ಬಲ್ಲಿ ಪನ್ಪುನಂಚಿನ ಎಡ್ಡೆ ಉದ್ದೇಶನದಿ ಒಂದು ವರ್ಣಾಶ್ರಮ ಧರ್ಮಲೆನ್ನು ಮಲ್ತೇರು ಬ್ರಾಹ್ಮಣ ಕ್ಷತ್ರಿಯ ವೈಶ್ಯ ಶೂದ್ರ ಪನ್ಪುಲಕ ಅಂಚ ತುಯ್ಯರ ಪೋಪುಂಡ ಮಿತ್ತ ಮಿರುಕುಲವಾಯಿನಂಚಿನ ಬ್ರಾಹ್ಮಕುಲಟು ಈ ಕೇರಳ ರಾಜ್ಯದ ಕುಂಟಾರ ಕ್ಷೇತ್ರಡು ಪುಟಿದು ಬತ್ತಿನಾಯೇ ಯಾನು ಸ್ವಾಮಿ ಬ್ರಾಹ್ಮಣ ಕುಲಟು ಪುಟ್ಟಿನಗಲು ಮಾತೇರಲ ಬ್ರಾಹ್ಮಣರಾಪಿರ ಪಲ್ಲೆಗೆ ಏರಾಯಿನಾಯೇ ಬ್ರಹ್ಮತ್ವನು ಪಡೆಪೆನ ಆಯ ಮಾತ್ರ ಬ್ರಾಹ್ಮಣೇ ಪನ್ಪುನಂಚಿನ ಪುಗಾರ್ತಿಗೆಯನ್ನು ಪಡೆಪೆ ಬ್ರಾಹ್ಮಣೆ ಅದು ಪುಟುದ ಪನ್ಪುನಂಚಿನ ಅಹಂಕಾರ ಎಂಕತ್ತಿ ಬ್ರಾಹ್ಮಣೆ ಅದು ನನ್ನಲ್ಲ ಬದುಕೊಂದುಲ್ಲತ್ತ ಪನ್ಪುನಂಚಿನ ಅಭಿಮಾನ ಎನ್ನ ಪಾಲುಗುಂಡು ಸ್ವಾಮಿ ಎಲ್ಲೆ ಪುನಗ ಅಮ್ಮೇರಿ ಕಲ್ಪಾಯಿನಂಚಿನ ಮಂತ್ರ ತಂತ್ರಗಳನ್ನು ಶ್ರದ್ಧೆ ನಿಷ್ಠೆಡು ಕಲ್ತನ್ನಾಯೇ ಯಾನು ಅಮ್ಮೇರಿನ ಕಾಲಾನಂತರದ್ದು ಬುಕ್ಕ ಆರುಮಲ್ ತಂದಿತ್ತಿನಂಚಿನ ತಂತ್ರಗಾರಿಕೆದ ಸ್ಥಾನನು ಯಾನು ಮುಂದುವರಿಸೊಂದು ಬತ್ತಿನಾಯಿ ಎನ್ನ ಬೇಲೆಡೆಯನ್ನು ತೊಜಿಪಾಯಿನಂಚಿನ ಶ್ರದ್ಧೆ ನಿಷ್ಠೆದ ಪರಿಣಾಮವಾದ ಕುಂಟಾರ ತಂತ್ರಿ ಪನ್ಪುನಂಚಿನ ಎನ್ನ ಪುದರ್ ಕೇವಲ ಈ ಕುಂಟಾರ ಕ್ಷೇತ್ರಗೂ ಮಾತ್ರ ಮೀಸಲಾದಿಜ್ಜಂದೆ ಸುತ್ತ 4 ಊರುಡ್ಲ ಪ್ರಚಾರಡುಂಡು ಪನ್ಪುನವು ಸತ್ಯ ಏನಿದಲಕನೇ ಇನಿಲ ಸೂರ್ಯೋದಯ ಆತನೆ ಮನೆ ದೇವರಾಯನಂಚಿನ ಸೂರ್ಯನಾರಾಯಣ ದೇವರನ್ನು ಪೂಜೆ ಮಲ್ಪುನವು ಎನ್ನ ಕರ್ತವ್ಯ
ಮನಸ್ಸು ಶುದ್ಧವಾದ ದೀವೊಂದು ದೇವರಿಗೆ ತುಳಸಿದ ಸಮರ್ಪಣೆ ಮಲ್ತಿನ ಬಂದಾಂಡ ದೇವರ ಸಂಪೂರ್ಣ ಮನೋಭಾವನೆಡ ಇದು ಸ್ವೀಕಾರ ಮಲ್ಪೆರಿಗೆ ಮನಸ್ಸು ಶುದ್ಧಿಯಾವಡಾಂಡವರ ದೇಹವರ ಶುದ್ಧಿಯಾವರ್ಚೆ ದೇಹ ಶುದ್ಧಿಗೆ ಬೋಡಾದು ಸುಧತವರಿ ಕಂಜಿಬೋದು ಬರ್ತದೆ. ಜಲದಿ ಜಲದಿಯು ತಾನ ಮುಗಿಸುವ ಹೊರಟನಾಗಲ ನಿಲಯಕ್ಕೆ ಜಲದಿ ಜಲದಿಯು ತಾನ ಮುಗಿಸುವ ಹೊರಟನಾಗಲ ನಿಲಯಕ್ಕೆ ಒಳ್ಳೆಯದೆಯುವ ನಾನು ಗೆಳೆಯರುಗಳಿನ ನೋಡಿ ದೇಹ ಶುದ್ಧಿನ ಮಲ್ತನೋಡು ಬಣ್ಪಣಂಚಿನ ಉದ್ದೇಶನದಿ ಒಂದು ಸುಧತವರಿಗೆ ಬೋಯಿಲ್ಲ ಅಂದು ದೇಹ ಶುದ್ಧಿನ ಮಲ್ತನಲ್ಲ ಅಂದು ನನ್ನ ದೇವರನ ಪೂಜೆಗೆ ಬೋಡತಿನಂಚಿನ ಮಂತ್ರದ ನೀರನ್ನು ಕೊನೋಡು ಬಣ್ಪಣಂಚಿನ ಉದ್ದೇಶಡು ಕೈಟುಪ್ಪುನಂಚಿನ ಗಿಂಡೆನು ನೀರಿಗೆ ಮುರುಕಾಯಿನೇ ತಡ ಆಶ್ಚರ್ಯ ಓಲಾಯಿತಿನಂಚಿನ ತಾರದ ಒಲಿಕಲ್ನ ಕಟ್ಟ ನೀರಿಡು ತೇಲೊಂದು ಬತ್ತದು ಎನ್ನ ಗಿಂಡೆನು ಸೇರೊಂಡು ಏರ ಜೋಕುಲು ಜೋಕುಲಾಟಿಗೆ ಗೊಬ್ಬರ ಬೋಡಾದ ಮಲ್ತುಪೋಡು ಬಂಡದು ಎನ್ನದು ತಿಕ್ಕಿನಂಚಿನ ತಾರದ ಒಲಿಕಲ್ನ ಕಟ್ಟನು ಪಿರಪ್ಪ ನೀರಿಗೆ ದಕ್ಕೆ ಆಶ್ಚರ್ಯ ಸ್ವಾಮಿ. ಸಾಮಾನ್ಯವಾದ ತಾರದ ಒಲಿಕಲ್ನ ಕಟ್ಟನು ನೀರಿಗೆ ದಕ್ಕನು ಬಂದ ಅನ್ನ ಅವು ನೀರು ದೊಟ್ಟಿಗೆ ಎದುರು ಬೋಡತ್ತೆ ಅನ್ನ ಮೂಲಂಚಾಯ್ತು ತಾರದ ಒಲಿಕಲ್ನ ಕಟ್ಟ ನೀರು ದೊಟ್ಟಿಗೆ ಎದುರು ಬೋಪಿನೈತ ಬದಲಾದ ನೀರಿಡ್ದು ಪಿರ ಬತ್ತದು ಎನ್ನ ಗಿಂಡನು ಸೇರೊಂಡು ಅಪಗಾಂಡ ನೆಟ್ಟು ದಾದಾಂಡಲ ವಿಶೇಷತೆ ಉಪ್ಪಡು ಬಂಡದು ತೆರೀನಂಚಿನ ಯಾನು ತಿಕ್ಕಿನಂಚಿನ ತಾರದ ಒಲಿಕಲ್ನ ಕಟ್ಟನೋರ ಸರಿಯಾದ ತುಯ್ಯಂದ ಅಂಡ ಸಾಮಾನ್ಯವಾಯಿನಂಚಿನ ತಾರದ ಒಲಿಕಲ್ನ ಕಟ್ಟ ಒಂದು ಒತ್ತು ದಾಯ ಬಂದ ಅಂಡ ಅವೇತೋ ಅಸ್ಪಷ್ಟವಾಯಿನಂಚಿನ ಬರಹಲು ಮಾತನೆಟ್ಟು ತೋಜೊಂದಿಲ್ಲ ಅಪಗಂಡ ಈ ಅಸ್ಪಷ್ಟ ಬರಹದಾದ ಬಂಡದು ಎಂಕು ಗೊತ್ತಾವಡತ್ತೆ ಐಕು ಬೋಡಾದು ಮನೆ ದೇವರೆನ್ನೋರ ಮನಸ್ಸು ಎನ್ನುವೆ ಮನೆ ದೇವರಾಯನಂಚಿನ ಸೂರ್ಯನಾರಾಯಣ ದೇವರನ್ನು ಮನಸ್ಸುಡು ಎನ್ನೊನ್ನೇ ತಡ ನೆಟ್ಟಿತ್ತಿನಂಚಿನ ಅಸ್ಪಷ್ಟ ಬರಹೊಲಪೂರ ಸ್ಪಷ್ಟ ರೂಪಗೂ ಬತ್ತದು ಈ ಚರಣ ಚಕ್ಷಿಲೆಗೂ ಗೋಚರ ಒಂದುಂಡು ಓದೊಂದು ತುಂಬು ಬೋಯ್ಲಕನೆ ಇನ್ನೊಂದು ದೇವಿ ಮಂತ್ರ ಪನ್ಪುರವು ಸ್ಪಷ್ಟವಾದ ಗೊತ್ತಾಂಡು ಆಂಡ ಕಡೇತ ಬಾಗೊಡುಪ್ಪುನಂಚಿನ ಲೇಖನನ್ನು ತೂನಗ ಇಂಕು ವಿಶೇಷವಾದದು ಜೊಂದುಂಡು ಏರಾಯನಾಯ ನೆಟ್ಟುಪ್ಪುನಂಚಿನ ಮಂತ್ರನು ಒಂಜಿ ಮಂಡಲ ಪೇರಾವರು ತೊಡ್ಲ ಒಂಜಿ ಮಂಡಲ ನೀರಾವರು ತೊಡ್ಲ ಜಪ ಮಲ್ತೊಂದು ಬರ್ಪೆನ ಆಯಗ ನೆಟ್ಟುಪ್ಪುನಂಚಿನ ಅಗೋಚರವಾಯಿನಂಚಿನ ಶಕ್ತಿ ಗೋಚರ ರೂಪಕ್ಕೂ ಬತ್ತದು ಇಷ್ಟಾರ್ಥನು ಕರುಣಿಸವನಿಗೆ ದಿನಕ್ಕೂ 100 ಸರ್ತಿ ಗಾಯತ್ರಿ ಮಂತ್ರನು ಪಠನೆ ಮಲ್ಪನಾಯೇ ಈ ಕುಂಟಾರ ತಂತ್ರಿ ಅವೇತೋ ದೇವಿ ಮಂತ್ರಲೇನು ಪಠನೆ ಮಲ್ಪನಾಯೇ ಈ ಕುಂಟಾರ ತಂತ್ರಿ ಅಂಚಿನವಳು ತಿಕ್ಕಿನಂಜಿ ಈ ಮಂತ್ರ ಎಂಕದಾನೆ ಹೆಚ್ಚಾದ ಬೋವಬಲ್ಲೆ ಅಂಚಂದ ಮಂತ್ರೋಚ್ಚರಣೆನ ಮಲ್ಪರೆಗೂ ಸೂಕ್ತವಾಯಿನಂಚಿನ ಜಾಗೆ ಒಂದು ಹೊತ್ತು ಆಲಯನು ಸೇರೊಂದು ಮನೆ ದೇವರನೆದುರು ಕುಲೊಂದು ಅವಳು ಮಂತ್ರೋಚ್ಚರಣೆನ ಮಲ್ತೊಂದು ಬರ್ಬೇಕು. ಜಂಬಿಯೋ ಜಪಿಸೋ ಮಾತಗೆ ಶಂಕರಿಗೆ ಜಂಬಿಯೋ ಜಪಿಸೋ ಮಾತಗೆ ಶಂಕರಿಗೆ
ಸ್ವಕ್ಷೇತ್ರ ಎನ್ನುವುದೇ ಬೇಕು, ಅದು ಧರ್ಮಕ್ಷೇತ್ರವೂ ಆಗಿರಬೇಕು. ಹಾಗಾದ್ರೆ ಎಲ್ಲಿ ನೆಲೆಯಾಗಬೇಕೆಂದು ಆಲೋಚಿಸುವಾಗ ಹಾ 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 ಒಂದು ಮಂತ್ರವೊಂದು ಕೇಳುತ್ತಾ ಇದೆ. ಇದು ಯಾರ ಮಂತ್ರ ಎಂದು ಆಲೋಚಿಸಿದಾಗ ಶಕ್ತಿ ಸ್ವರೂಪಿಣಿಯಾದ ನನ್ನವೇ ಮಂತ್ರವ ಆಗಿದೆ. ಯಾರೋ ಮಂತ್ರವನ್ನು ಜಪಿಸುತ್ತಾ ಇದ್ದಾರೆ. ಯಾರೆಂಬುದು ನೋಡಿದಾಗ ಕುಂಟಾಲ ಕ್ಷೇತ್ರದಲ್ಲಿ ಕುಂಟಾಲ ತಂತ್ರಿಯು ಮಂತ್ರವನ್ನು ಜಪಿಸುತ್ತಾ ಇದ್ದಾನೆ. ಹಾಗಾದರೆ ಮಂತ್ರವನ್ನು ಜಪಿಸುವುದು ನೋಡಬೇಕಾಗಿದೆ, ಹತ್ತಿರದಿಂದ ವೀಕ್ಷಿಸಬೇಕಾಗಿದೆ. ಅದಕ್ಕಾಗಿ ಹೋಗುತ್ತೇನಂತೆ. ಹಾ ಹಾ ಹೀಗೆ ಹೋಗ್ ಚರಿಪ ಪಕ್ಷಿ ನಿಜ ಕುಂಟಾಲ ಜನರು ಮಂತ್ರವನ್ನು ಜಪಿಸುತ್ತಾ ಇದ್ದಾರೆ. ಹಾಗಾದರೆ ಈ ರೂಪದಲ್ಲಿ ಹೋಗುವುದು ಸರಿಯಲ್ಲ. ಹಾಗಾದರೆ ಯಾವ ರೂಪ ಆದಿತು ಎಂದು ಆಲೋಚಿಸಿದಾಗ ಚರಿಪ ಪಕ್ಷಿ ಅರ್ಥ ಗುಬ್ಬಿ ಪಕ್ಷಿ, ಮನೆಯ ಒಳಗೂ ಹೊರಗೂ ಹೋಗುವಂತ ಅಧಿಕಾರ ಇರುವುದು ಗುಬ್ಬಿ ಪಕ್ಷಿಗೆ. ಹಾಗಾದರೆ ಗುಬ್ಬಿಯ ರೂಪವನಂತೂ ಅಷ್ಟೇ ಅಲ್ಲ, ಅವನ ಮನೆ ದೇವರ ಬಲಭಾಗದಲ್ಲಿ ನೆಲೆ ನಿಂತು ಗುಬ್ಬಿ ರೂಪವನಂತೂ ವೀಕ್ಷಿಸುತ್ತೇನೆ ಅಂತೆ ಮಂತ್ರವನ್ನು ಮಂತ್ರೋಚ್ಚಾರಣೆ ಮಲ್ಪಡಬನ ಉದ್ದೇಶ ಇದು ಆಲಯನು ಸೇರೊಂದು ಒಂಜಿ ಮಂಡಲ ಪೇರಾವೃತ ಜಪನು ಪೂರ್ಣ ಮಲ್ತದ ಆತಂದು ನನವರಿದಿನಿ ಒಂಜಿ ಮಂಡಲ ನೀರಾವೃತ ಜಪ ಮಾತ್ರ ಮನದೇವರನ ದುರುಕುಲೊಂದು ಮಂತ್ರಾಚರಣೆ ಮಲ್ಪದ ಶಿವೇ ಸರ್ವ ಸಾಧಕೆ ಸರ್ವಮಂಗಲ ಮಾಂಗಲ್ಯೆ ಶಿವೇ ಸರ್ವ ಸಾಧಕೆ ಶರಣೆ ನಾರಾಯಣಿ ನಮೋ ಮಂತ್ರೋಚ್ಚಾರಣೆ ಮಲ್ಪಣಂಚಿನ ಬರ್ತು ಓಲಾ ಇತ್ತಿನಂಚಿನ ಗುಬ್ಬಿ ಬಕ್ಕಿ ರಾವೊಂದು ಬತ್ತದ ದೇವರನ್ನ ಬಲಮೈ ಬಾಗಡುಕುಲೊಂದು ಅವು ಮಲ್ಪಣಂಚಿನ ವಿಚಿತ್ರವಾಯಿನಂಚಿನ ಶಬ್ದಾರ್ಥ ಆತ್ರ ಎನ್ನ ಮಂತ್ರೋಚ್ಚಾರಣೆಗೆ ಅಡಚಣೆ ಆವೊಂದು ಮಂತ್ರೋಚ್ಚಾರಣೆಯನ್ನು ಪೂರ್ಣ ಮಲ್ಪಡಾಯನವು ಎನ್ನ ಮುಖ್ಯವಾಯಿನಂಚಿನ ಉದ್ದೇಶ. ಆ ಗುಬ್ಬಿ ಬಕ್ಕಿನ ಗಿಡಪೆರೆಗೂ ಬೋಡಾದಿ ಕೈ ಟುಕ್ಕುಳಂಚಿನ ಮಂತ್ರದ ನಿರ್ಣಯಕ್ಕೆ ಪ್ರೋಕ್ಷಣ ಮಲ್ಪದು ಮಂತ್ರಮೋದಿಯ ನಿಲ್ಲದಿದ್ದೆಯು ಶಕ್ತಿಯ ಮೆಚ್ಚಿದೆಯು ಮಂತ್ರಮೋದಿಯ ನಿಲ್ಲದಿದ್ದೆಯು
ಅಮ್ಮ ಇನ್ನ ಒಂಜಿ ಮಂಡಲ ಬೇರೆ ಜಪೋಗಲ ಹಾ. ಒಂಜಿ ಮಂಡಲ ನೀರ ಜಪೋಗಲ ಒಲಿದು ಬತ್ತಿನಲ್ಲ ಯಾನೇ ಆದಿಶಕ್ತಿ ಪರಮೇಶ್ವರಿ ಆದಲ್ಲ ಆವಡಪ್ಪೆ ಬಾಲೆ ಅಮ್ಮ ಮಂತ್ರ ನೀರನ್ನು ಪ್ರೋಕ್ಷಣೆ ಮತ್ತಿನ ಹಿಡಿದಾತ್ರ ಹಾ. ನನ್ನ ದುಮ್ಮಗ ಮಂತ್ರ ದೇವತೆ ಬಂದಿನ ಪುದರನ್ನು ಕೊರ್ದು ಇನ್ನ ಇಲ್ಲದ ದೇವೇನ ಬಲದ ಬಾಗಡು ನಮ್ಮೊಂದು ಬಂದಂದಾಂಡ ಸೂರ್ಯ ಚಂದ್ರ ಇಪ್ಪುನ ಮುಟ್ಟ ನಿನ್ನ ಪುನರ್ ಶಾಶ್ವತಾದು ಒರಿಪಾದು ಕೊರ್ಪೆ ಹೌದು. ಒರಿಪಾದು ಕೊರ್ಪೆ ಒರಿಪಾದು ಕೊರ್ಪೆ ಆಶ್ಚರ್ಯ ಸ್ವಾಮಿ ಮಂತ್ರೋಚ್ಚಾರಣೆಯನ್ನು ಪೂರ್ಣ ಮಲ್ಪಡು ಪನ್ಪುನಂಚಿನ ಉದ್ದೇಶ ಈ ಒಂದು ಮಂತ್ರೋಚ್ಚಾರಣೆ ಮಲ್ಪುನಂಚಿನ ಪೊರ್ತು ಓಲ ಎತ್ತಿನಂಚಿನ ಗುಬ್ಬಿ ಪಕ್ಕಿ ರಾವೊಂದು ಬತ್ತದು ದೇವರನ್ನ ಬಲಮೈ ಬಾಗೋಡು ಕುಲೊಂಡು ಅವೇನು ಗಿಡಪೆರೆಗು ಬೋಡಾದು ಕೈಟಿತ್ತಿನಂಚಿನ ಮಂತ್ರದ ನೀರನೈಕ್ ಪ್ರೋಕ್ಷಣೆ ಮಲ್ತೆ ಅಂದ ಆಶ್ಚರ್ಯ ಸ್ವಾಮಿ ಗುಬ್ಬಿ ಪಕ್ಕಿತ್ತಿನಂಚಿನ ಜಾಗಡೆ ಗುಬ್ಬಿ ಪಕ್ಕಿ ಮರೆಯಾದು ಅರೆಕ್ಷಣ ಆ ಆದಿಶಕ್ತಿಯನ್ನ ಕಣ್ಣೆದುರುಗು ತೋಜಿದು ಬತ್ತಿರತ್ತೆ ಸ್ವಾಮಿ ಅರೆಕ್ಷಣ ತೋಜಿದು ಬತ್ತಿನಂಚಿನ ಅಪ್ಪೆ ಬಂಡಿನಂಚಿನ ಪಾತೆರಾಂಡಲ ದಾನೆ ಕುಂಟಾರ ತಂತ್ರಿ ಮಂತ್ರದ ರೂಪಡು ನಿಕ್ಕ ತಿಕ್ಕಿನಂಚಿನ ದೇವತೆಯಾನು ಮಂತ್ರದ ನೀರಿಡ್ದು ಉಂಡಾಯಿನಂಚಿನ ದೇವತೆಯಾನು ನಿನ್ನ ಮಂತ್ರಗೂ ಒಲಿದು ಬತ್ತಿನಂಚಿನ ದೇವತೆಯಾನು ಐಕು ಬೋಡಾದು ನನ್ನ ದುಮ್ಮಗ ಮಂತ್ರ ದೇವತೆ ಪನ್ಪುನಂಚಿನ ಪುದರ್ಣ ಕೊರ್ದು ಆರಾಧನೆ ಕರ್ತೊಂದು ಬಲ ಅಂಚ ಆರಾಧನೆ ಕರ್ತೊಂದು ಬತ್ತಂದಾಂಡ ಸೂರ್ಯ ಚಂದ್ರ ಉಪ್ಪುನ ಮುಟ್ಟ ನಿನ್ನ ಪುದರಣ ಶಾಶ್ವತವಾದ ಒರಿಪಾದು ಕೊರ್ಪೆ ಪನ್ಪುನಂಚಿನ ಪಾತೆರನು ಅಪ್ಪೆ ಬಂಡಿರಿ ಅವೇತೋ ದೈವಲಿನ ನಮ್ಮೊಂದು ಬರ್ಪಿನಂಚಿನ ಈ ಕುಂಟಾರ ತಂತ್ರಿಗೆ ಈ ಒಂಜಿ ಮಂತ್ರ ದೇವತೆ ಹೆಚ್ಚಾದು ಪೋವಂದು ಎಡ್ಡೆ ಸಂದರ್ಭನು ತೂದು ಮಂತ್ರ ದೇವತೆನ ನಮ್ಮೊಂದು ಬರ್ಪದು ನಮ್ಮ ಚಾನಲ್ನಲ್ಲಿ ಬರುವ ವಿಡಿಯೋಸ್ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನಮ್ಮನ್ನು ಬೆಂಬಲಿಸಿ. ಯಕ್ಷಗಾನ ಗೆಲ್ಗೆ.